This video is in collaboration with Kira Food Products Coconut Sugar. This product is very healthy and easy to use. Today we have made a very tasty sweet out of it. Do have a look. ಇದು ಕೊಕೊನಟ್ ಶುಗರ್. ಈಗ ಕೊಕೊನಟ್ ಶುಗರ್ ಹಾಕಿ ನಾನು ಒಂದು ಸ್ವೀಟ್ ಮಾಡ್ತೇನೆ. ನಾನು ತೆಂಗಿನಕಾಯಿ ತುರಿದು ಸ್ವಲ್ಪ ಹುರಿದಿಟ್ಟಿದ್ದೇನೆ. ಹಾಗೆ ಸ್ವಲ್ಪ ಒಂದು 4 ಸ್ಪೂನ್ ಕಡಲೆ ಹಿಟ್ಟು ಹುರಿದಿದ್ದೇನೆ. ಸ್ವಲ್ಪ ಗೇರು ಬೀಜ ಹುರಿದಿದ್ದೇನೆ. ಈಗ ಗೇರು ಬೀಜ ಇದು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡ್ಕೊಳ್ತೇನೆ. ಮತ್ತೆ ಒಂದು ಸ್ವೀಟ್ ಮಾಡ್ತೇನೆ ನಾನು. ಈಗ ಮಿಕ್ಸಿಯಲ್ಲಿ ಗೇರು ಬೀಜ ಹಾಕಿ ಹುಡಿ ಮಾಡ್ತೇನೆ. ಫಸ್ಟಿಗೆ ಸಕ್ಕರೆ ಇಡ್ತೇನೆ. ನೀರು ಬಿಸಿ ಆಗಿದೆ, ಕೊಕೊನಟ್ ಶುಗರ್ ಹಾಕ್ತೇನೆ. ತೆಂಗಿನಕಾಯಿ ಹಾಕ್ತೇನೆ ಇದಕ್ಕೆ. ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೇನೆ ನಾನು. ಒಂದೇ ಸಲ ಹಾಕಿದ್ರೆ ಅದು ಒಂದೇ ಕಡೆಯಲ್ಲಿ ನಿಂತು ಗುಳ್ಳೆ ಗುಳ್ಳೆ ಆಗ್ತದೆ. ಸ್ವಲ್ಪ 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 ಹಾಕ್ಬೇಕು. ಒಂದು 2 ಸ್ಪೂನ್ ತುಪ್ಪ ಹಾಕ್ತೇನೆ ಇದಕ್ಕೆ. ಈಗ ಗೇರು ಬೀಜ ಹುಡಿ ಹಾಕ್ತೇನೆ. ಹುರಿದಿಟ್ಟ ಗೇರು ಬೀಜ ಹುಡಿ ಹಾಕ್ತೇನೆ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಇದು ಆಯ್ತು, ಆಫ್ ಮಾಡ್ತೇನೆ ನಾನು. ತಳ ಬಿಟ್ಟು ಬಂದಿದೆ ಇದು. ಪ್ಲೇಟಿಗೆ ತುಪ್ಪ ಗ್ರೀಸ್ ಮಾಡಿ ಇಟ್ಟಿದ್ದೇನೆ. ಕೊಕೊನಟ್ ಶುಗರ್ ಹಾಕಿ ನಾನು ಸ್ವೀಟ್ ಬರ್ಫಿ ಮಾಡಿದ್ದೇನೆ ನೋಡಿ. Do like this video and drop a comment. Don't forget to subscribe our channel.